ಉಕ್ರೇನ್ ಹಾಗೂ ರಷ್ಯಾ ನಡುವೆ ಈಗಾಗಲೇ ಯುದ್ಧ ಪ್ರಾರಂಭವಾಗಿದ್ದು ಉಡುಪಿಯ ಕಲ್ಯಾಣಪುರ ಮೂಲದ ವಿದ್ಯಾರ್ಥಿ ಉಕ್ರೇನ್ನಲ್ಲಿ ಸಿಲುಕಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಉಕ್ರೇನ್ನಲ್ಲಿ ಎಂಬಿಬಿಎಸ್ ವಿದ್ಯಾಭ್ಯಾಸ ಮಾಡ್ತಾ ಇರುವ ಉಡುಪಿಯ ಗ್ಲೆನ್ವಿಲ್ ಮೆಕ್ಲಿಲ್ ಫೆರ್ನಾಂಡಿಸ್ ತಾಯಿ ಐಡಾ ಫೆರ್ನಾಂಡಿಸ್ ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ್ದು, ಮೆಕ್ಲಿನ್ ಉಕ್ರೇನ್ಗೆ ಹೋಗಿ ಕೇವಲ 10 ದಿನ ಆಗಿದೆ. ಸದ್ಯಕ್ಕೆ ಆತ ವಾಸ್ತವ್ಯವಿದ್ದ ಕಟ್ಟಡದ ಎಲ್ಲಾ ವಿದ್ಯಾರ್ಥಿಗಳನ್ನ ನೆಲ ಅಂತಸ್ತಿಗೆ ಕರೆದುಕೊಂಡು ಬರಲಾಗಿದೆ. ಆದರೆ ಅಲ್ಲಿ ಅವರಿಗೆ ಇನ್ನೂ ಆಹಾರದ ಕೊರತೆ ಆಗಬಹುದು. ಯುದ್ಧ ಮಾಹಿತಿ ಮುಂಚಿತವಾಗಿ ತಿಳಿದಿದ್ದಂತಹ ಕಾರಣ ಧೈರ್ಯಗೆಡದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ. ಆದರೂ ಕೂಡ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ವಿಡಿಯೋ ಕಾಲ್ ಮಾಡಿ ನಾವು ಧೈರ್ಯವನ್ನ ತುಂಬುತ್ತಾ ಇದ್ದೇವೆ. ಆದರೂ ಯುದ್ಧದ ಸ್ಥಿತಿಯನ್ನು ನೋಡಿದಾಗ ನಮಗೆ ಭಯವಾಗ್ತಾ ಇದೆ. ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡುವುದು ಏನೆಂದ್ರೆ, ಸರ್ಕಾರ ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರಬೇಕು. ಕೇವಲ ನನ್ನ ಮಗ ಮಾತ್ರವಲ್ಲ, ಅವನಂತೆ ಅನೇಕ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣ ಕಲಿಯಲು ಹೋಗಿದ್ದಾರೆ. ವಿದ್ಯಾಭ್ಯಾಸ ಯಾವಾಗ ಎಲ್ಲಿ ಬೇಕಾದರೂ ಮಾಡಬಹುದು, ಆದರೆ ಅದೆಲ್ಲಕ್ಕಿಂತ ಜೀವ ಮುಖ್ಯ. ಆದ್ದರಿಂದ ಸರ್ಕಾರ ಶೀಘ್ರವಾಗಿ ಅಲ್ಲಿ ನೆಲೆಸಿರುವಂತಹ ಎಲ್ಲಾ ವಿದ್ಯಾರ್ಥಿಗಳನ್ನ ಮರಳಿ ತಾಯ್ನಾಡಿಗೆ ಕರೆತರಲು ಯೋಜನೆಯನ್ನ ರೂಪಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ಫೆಬ್ರವರಿ 15ಗೆ ಹೋಗಿದ್ದ. ಆಲ್ ಆಫ್ ಸಡನ್ ನಿನ್ನೆ ಇಂಥ ಸುದ್ದಿ ಬಂತು, ವಾರ್ ಸ್ಟಾರ್ಟ್ ಆಗಿದೆ ಅಂತೇಳಿ. ಸೊ ಬೆಳಿಗ್ಗೆ ನಾವು ಕಾಲ್ ಮಾಡುವಾಗ ಅವನು ಪ್ಯಾನಿಕ್ ಆಗಲಿಲ್ಲ. ಆದರೂ ಕೂಡ ಅವರಿಗೆ ಗೊತ್ತಿದ್ದ ಕಾರಣ ಸ್ವಲ್ಪ ರೆಡಿಯಾಗಿ ಇದ್ದಾರೆ. ಬಟ್ ಆಲ್ ಆಫ್ ಸಡನ್ ಅವರಿಗೆ ಪ್ಯಾಕಿಂಗ್ ಮಾಡಿ ಎಲ್ಲ ನಿಲ್ಲಿ ಅಂತ ಹೇಳುವಾಗ ಅವನು ಎಲ್ಲ ಪ್ಯಾಕ್ ಮಾಡಿ ಬೇರೆ ಮಕ್ಕಳ ಜೊತೆ ಈಗ ಬಿಲ್ಡಿಂಗಿನ ಕೆಳಗಡೆ ಬೇಸ್ಮೆಂಟಲ್ಲಿ ಇದ್ದಾರೆ. ಸೊ ಇಷ್ಟ ತನಕ ನಾವು ಎವ್ರಿ ಹಾಫ್ ಆನ್ ಅವರ್ ಅವನಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಆದ ಕಾರಣ ಅವನು ಹೇಳ್ತಾ ಇದ್ದೇನೆ, ನಾವು ಸೇಫ್ ಇದ್ದೇವೆ ಅಮ್ಮ, ವರಿ ಏನು ಮಾಡಬೇಡಿ ಅಂತೇಳಿ. ಸೊ ನಾವಿಷ್ಟೇ ಹೇಳ್ತಾ ಇದ್ದೀವಿ ನಮ್ಮ ಸರ್ಕಾರಕ್ಕೆ, ಆದಷ್ಟು ಬೇಗ ನಮ್ಮ ಮಕ್ಕಳನ್ನು, ನನ್ನ ಮಗ ಮಾತ್ರ ಅಲ್ಲ ಬೇರೆ ಮಕ್ಕಳನ್ನು ಎಲ್ಲರನ್ನೂ ಆದಷ್ಟು ಬೇಗ ನಮ್ಮ ತಾಯ್ನಾಡಿಗೆ ಕರ್ಕೊಂಡು ಬರಲಿ. ವಿದ್ಯಾಭ್ಯಾಸ ಮತ್ತೆ ಕೂಡ ಮಾಡ್ಬೋದು. ದಯವಿಟ್ಟು ನಿಮ್ಮಲ್ಲಿ ನಮ್ಮ ಕಳಕಳಿಯ ವಿನಂತಿ, ನಮ್ಮ ಮಕ್ಕಳನ್ನು ನಮ್ಮ ಊರಿಗೆ ಕರ್ಕೊಂಡು